ನಮಸ್ಕಾರ ವೀಕ್ಷಕರೆಲ್ಲರಿಗೂ. ನಾವಿವತ್ತು ಎಲ್ಲಿದ್ದೀರಿ ಅಂತ ನೀವು ಯೋಚಿಸ್ತಿದ್ದೀರಾ? ನಾವಿವತ್ತು ಉಡುಪಿ ಜಿಲ್ಲೆಯ ವರಂಗ ಗ್ರಾಮದ ಮುನ್ಯಾಲಿನಲ್ಲಿದ್ದೇವೆ. ಈ ಪ್ರಕೃತಿಯ ಸುಂದರ ಮಡಿಲಿನಲ್ಲಿದ್ದೇವೆ. ನಾವಿವತ್ತು ಕರಾವಳಿಯ ಪ್ರಖ್ಯಾತ ಬೆಳೆಯಾದ ಭತ್ತದ ಕೃಷಿಯ ಬಗ್ಗೆ ನಿಮಗೆ ತಿಳಿಸಿಕೊಡುವವರಿದ್ದೇವೆ. ಕರಾವಳಿಯಲ್ಲಿ ಹೇರಳವಾಗಿರುವುದು ಭತ್ತದ ಕೃಷಿ. ಯಾಕೆಂದರೆ ಇಲ್ಲಿನ ವಾತಾವರಣ, ಫಲವತ್ತಾದ ಮಣ್ಣು ಇದಕ್ಕೆಲ್ಲವೂ ಅನುಕೂಲವಾಗಿದೆ. ಹಾಗಾಗಿ ಇಲ್ಲಿ ಹೆಚ್ಚಾಗಿ ಭತ್ತದ ಕೃಷಿಯನ್ನೇ ಮಾಡುತ್ತಾರೆ. ಈ ಭತ್ತದ ಕೃಷಿ ಎಂದರೆ ಎಲ್ಲರಿಗೂ ಒಂದು ಸಡಗರ, ಸಂಭ್ರಮ. ಈ ಕೆಲಸ ಮಾಡುವುದೆಂದರೆ ಎಲ್ಲರಿಗೂ ಖುಷಿಯೋ ಖುಷಿ ಈ ಕರಾವಳಿ ಜಿಲ್ಲೆಯಲ್ಲಿ. ಹಾಗಾಗಿ ಇವತ್ತು ನಾವು ಸುರೇಂದ್ರ ಅವರ ಹೊಲದಲ್ಲಿದ್ದೇವೆ. ಬನ್ನಿ ನೋಡಿ ವೀಕ್ಷಕರೇ ಈ ಅದ್ಭುತವಾದ ವಾತಾವರಣ. ನೋಡಿ ವೀಕ್ಷಕರೇ ಈ ಮುನ್ಯಾಲು ಬಯಲು ಗದ್ದೆಯ ಸೌಂದರ್ಯವನ್ನು. ಎಲ್ಲೆಡೆ ಹಸಿರು ತುಂಬಿರುವ ಈ ಗದ್ದೆಯನ್ನು ನೋಡುವುದು ಕಣ್ಣಿಗೆ ಹಬ್ಬ. ನಿಮಗೆ ಗೊತ್ತಿದೆಯೇ ವೀಕ್ಷಕರೇ, ಭಾರತವು ಕೃಷಿ ಪ್ರಧಾನವಾದ ದೇಶವಾಗಿದೆ. ಇಲ್ಲಿ 65% ಜನ ಜೀವನೋಪಾಯಕ್ಕಾಗಿ ಕೃಷಿಯನ್ನು ಅವಲಂಬಿಸಿದ್ದಾರೆ. ಹಾಗೂ ದೇಶದ 40% ಆದಾಯವು ಕೃಷಿಯಿಂದಲೇ ಹರಿದು ಬರುತ್ತದೆ. ಇಲ್ಲಿನ ಜನರು ಈ ಕೃಷಿ ಚಟುವಟಿಕೆಗಳೊಂದಿಗೆ ಕೇವಲ ವ್ಯಾವಹಾರಿಕ ದೃಷ್ಟಿಯಿಂದ ಅಲ್ಲದೆ ಭಾವನಾತ್ಮಕವಾಗಿ ಕೂಡ ಬೆಸೆದಿದ್ದಾರೆ. ಪ್ರಕೃತಿಯ ಮಡಿಲಿನಲ್ಲಿ ಸುಮಾರು 25 ಜನ ಬೇರೆ ಬೇರೆ ಮನೆಗಳಿಂದ ಒಂದೇ ಕುಟುಂಬದವರಂತೆ ಒಟ್ಟು ಸೇರಿ ಖುಷಿಯಾಗಿ ಈ ಭತ್ತದ ನಾಟಿ ಕಾರ್ಯಕ್ರಮವನ್ನು ಹಬ್ಬದಂತೆ ಆಚರಿಸುತ್ತಿದ್ದಾರೆ. ಇದನ್ನು ನಾವು ನೋಡೋಣ. ಬನ್ನಿ ವೀಕ್ಷಕರೇ. ಇತ್ತೀಚೆಗೆ ಕಾರ್ಮಿಕರ ಅಭಾವದಿಂದ ಈ ಭತ್ತದ ಕೃಷಿಯನ್ನು ರೈತರು ಕಡೆಗಣಿಸುತ್ತಿದ್ದಾರೆ. ಅಂತಹದರಲ್ಲಿ ಈ ಮುನಿಯಾಲು ಬೈಲಿನ ರೈತರು ಯಾವುದೇ ಸಂಭಾವನೆಯನ್ನು ಪಡೆಯದೆ ಒಬ್ಬರ ಮನೆಯಲ್ಲಿ ನಾಟಿಯಾಗುವಾಗ ಉಳಿದ ಮನೆಯ ಸದಸ್ಯರು ಬಂದು ಸಹಕರಿಸುತ್ತಾರೆ. ಇದುವೇ ಇಲ್ಲಿನ ವಿಶೇಷ. ನಾವಿವತ್ತು ಸುರೇಂದ್ರ ಬೋಂಟ್ರಾ ಎಂಬುವರ ಹೊಲದಲ್ಲಿದ್ದೇವೆ. ಅವರು ಹೇಗೆ ಕೃಷಿ ಚಟುವಟಿಕೆಗಳನ್ನು ಮಾಡುತ್ತಾರೆ ಎಂದು ಅವರನ್ನೇ ಕೇಳೋಣ. ನಮಸ್ಕಾರ. ಈ ಭತ್ತದ ಕೃಷಿಯನ್ನು ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾವಂದ್ರೆ ನಮ್ಮ ಮನೆತನಕ್ಕೆ, ಬೋಂಟ್ರಾ ಮನೆತನಕ್ಕೆ 300 ವರ್ಷದ ಇತಿಹಾಸದಲ್ಲಿ ನನಗೆ ತಿಳಿದ ಮಟ್ಟಿಗೆ. ಅದರ ನಂತರ ನಮ್ಮ ಅಜ್ಜಂದಿರ ಕಾಲದಿಂದಲೂ 6-7 ಜೊತೆ ಉಳಿದಿತ್ತು. ಮತ್ತೆ 10-50 ಜನ ಮನೆಯಲ್ಲಿ ಇರುವಂತಹ ಕಾಲ. ಅದರಿಂದ ನಡೀತಾ ಉಂಟು ಇಲ್ಲಿವರೆಗೆ. ಆದ್ರೆ 4-5 ವರ್ಷದ ಇತ್ತೀಚೆಗೆ ನಾವು ಎಲ್ಲ ಈ ಊರಿನವರು ಒಟ್ಟಾಗಿ, ಯಾರಿಗೆ ಸಂಬಳ ಕೊಡ್ಲಿಕ್ಕಿಲ್ಲ, ಎಲ್ಲರೂ ಹೊಟ್ಟೆಗೊಂದು ಕೊಡ್ತೇವೆ ಅಷ್ಟು ಬಿಟ್ರೆ ಮನೆಯಲ್ಲಿ ಬೇರೆ ಎಂತ ಇಲ್ಲ. ಗಮ್ಮತ್ತಲ್ಲಿ ಸಾಲ್ ನಾಟಿ ಅಂತ ನಾವೊಂದು 5 ವರ್ಷದಿಂದ ಇತ್ತೀಚೆಗೆ ಸಾಲ್ ನಾಟಿ. ಈಗ ನೋಡಿದ್ರೆ ನೀವು ಎಲ್ಲ ಗದ್ದೆ 35 ಎಕರೆವರೆಗೆ ನಾವು ಮಾಡ್ತಿದ್ದೇವೆ ವರ್ಷಕ್ಕೆ ಕಾರ್ತಿ ಇದರಲ್ಲಿ. ಮತ್ತೆ ಈಗ ಫಸ್ಟ್ ಗದ್ದೆ ಅಂದ್ರೆ ನಾವು ಇಲ್ಲಿ ಇದು ರಕ್ತೇಶ್ವರಿಗೆ ಸಂಬಂಧಪಟ್ಟಂತ ಗದ್ದೆ. ಅವರಿಗೆ ಪಂಚಪರ್ವ ಮಾಡದೆ ಈ ಗದ್ದೆ ನೋಡುವಂಗಿಲ್ಲ. ಅವರನ್ನು ನೆನಪಿಸದೆ ಈ ಗದ್ದೆಯನ್ನು ನಾಟಿ ಮಾಡಿದ್ರೆ ನಾಟಿ ಆಗುದಿಲ್ಲ. ಒಂದು ರಾತ್ರಿ 6-6:30 7 ಗಂಟೆವರೆಗೆ ನಾಟಿ ಆಗ್ಲಿಲ್ಲ ಒಂದು ವರ್ಷ ನನ್ನ ಇದರಲ್ಲಿ ಸರ್ವಿಸ್ ಅಲ್ಲಿ. ಏನೋ ನೆನಪಿಲ್ಲದೆ ಪೂಜೆ ಮಾಡ್ಲಿಲ್ಲ,
ಅದೊಂದು ಕಾಯಿ ತೆಗೆದಿಡುದು ಅಂದಿತ್ತು, ಅದು ಸಹ ತೆಗೆದಿಡ್ಲಿಲ್ಲ, ನಾಟಿ ಆಗ್ಲಿಲ್ಲ. ಈಗ ನನ್ನ ಇದರಲ್ಲಿ ಈಗ ಮಾಡ್ತಾ ಇದ್ದೀನಿ, ಭಟ್ರು ಬಂದು ಪೂಜೆ ಮಾಡಿ ನಾಟಿ ಹಿಡಿದು ಮೊನ್ನೆ 11 ಗಂಟೆಗೆ ನಾಟಿ ಆಗಿದೆ. ಜನ ಇತ್ತು, ನಾವು 11 ಗಂಟೆಗೆ ನಾಟಿ ಆಗಿದೆ. ಅದು ಹೇಳಲಿಕ್ಕಿಲ್ಲ, ಎಷ್ಟು ಬೇಗ ಆಗ್ತದೆ ಅಂತ ಹೇಳಲಿಕ್ಕಿಲ್ಲ, ಅಷ್ಟು ಬೇಗ ಆಗ್ತದೆ. ಅವ್ರದ್ದು ಕೃಪೆ, ರಕ್ತೇಶ್ವರಿ ನಂದಿಕೇಶ್ವರನ ಕೃಪೆ. ಅದು ನೋಡುದು ಒಂದು 15 ಮನೆಗಳಿದ್ದೆ ನಮ್ದು. 15 ಮನೆ ಅಂದ್ರೆ ನಾವು ಒಂದು 30-35 ಜನ ಇದ್ದೇವೆ ಒಟ್ಟಿಗೆ. ಯಾರಿಗೆ ಸಂಬಳ ಕೊಡ್ಲಿಕ್ಕಿಲ್ಲ, ಎಲ್ಲ ಮನೆಯಲ್ಲಿ ಒಂದು ಊಟ, ಒಂದು ಚಾ ತಿಂಡಿಯನ್ನು ಮಾಡಿದ್ರೆ ಆಯ್ತು. ಎಲ್ಲ ಬಂದು ಒಬ್ಬರ ಮನೆದು ಒಂದೊಂದು ದಿವಸ, ಇನ್ನೊಂದು 2-3 ಮನೆಯದ್ದು ಬಾಕಿ ಉಂಟು. ಒಂದು ಬರೋ ನೆಕ್ಸ್ಟ್ ವೀಕಲ್ಲಿ ಎಲ್ಲ ಮುಗೀತದೆ. 35 ಎಕರೆವರೆಗೆ ನಾಟಿ ಮಾಡ್ತಿದ್ದೇವೆ ನಾವು. ಈಗ ನಾವು ಸುರೇಂದ್ರ ಬೋಂಟ್ರ ಅವರ ಮಗ ಕೌಶಿಕ್ ಅಮೀನ್ ಅವರ ಜೊತೆಗಿದ್ದೇವೆ. ಅವರ ಅನುಭವಗಳನ್ನು ಕೇಳ್ಕೊಳ್ಳೋಣ. ನಮಸ್ಕಾರ. ಶುರುವಿದಾಗಿ ತಂದೆ ಹೇಳಿದಾಗೇನೆ ಈ ಒಂದು ಮುನಿಯಾಲ್ ಬೈಲ್ ಎನ್ನುವ ಊರಿನಲ್ಲಿ ಬೋಂಟ್ರ ಕುಟುಂಬಸ್ಥರ 300 ವರ್ಷಗಳ ಇತಿಹಾಸ. ಆ ಇತಿಹಾಸದಲ್ಲಿ ಈ ಮುನಿಯಾಲ್ ಬೈಲ್ ಆದ ಹೆಸರಲ್ಲೇ ಇದೆ, ಮುನಿಯಾಲ್ ಪ್ಲಸ್ ಬೈಲ್. ಬೈಲ್ ಅಂದ್ರೆ ನಾವೆಲ್ಲ ಇರುವಂತಹ ಈ ಒಂದು ಸ್ಥಳ ಪ್ರದೇಶ. ಹಾಗಾಗಿ ತುಂಬಾ ಹಿಂದಿನ ಕಾಲದಿಂದಲೂ ಈ ಒಂದು ಸ್ಥಳದಲ್ಲಿ ಕೃಷಿಯ ಚಟುವಟಿಕೆ ನಡೀತಾ ಬರ್ತಾ ಇದೆ. ನಾನು ಚಿಕ್ಕಂದಿರುವಾಗ ಈ ಒಂದು ಕೃಷಿ ಚಟುವಟಿಕೆಯನ್ನು ನೋಡ್ತಾ ಇದ್ದೇನೆ. ಯಾಕಂದ್ರೆ ನಾನು ಸಣ್ಣದಿರುವಾಗ ನನ್ನ ತಂದೆ, ಆಗ ಎತ್ತುಗಳಿತ್ತು, ಆಗ ಟ್ರ್ಯಾಕ್ಟರ್ ಟಿಲ್ಲರ್ ಎಂಬ ಇರಲಿಲ್ಲ. ಆಗ ಎತ್ತುಗಳೊಂದಿಗೆ ಉಳುಮೆಯನ್ನ ಸಾಗಿಸ್ತಾ ಇದ್ರು. ಆ ಒಂದು ಸ್ಥಳದ ಕಾಲದಿಂದಲೂ ನಾನು ನೋಡ್ತಾ ಇದ್ದೆ. ಮೊದಲಿಗಾಗಿ ಈ ಸ್ಥಳದ ಇತಿಹಾಸ ಅಂದ್ರೆ ಅದೇ ಹೇಳಿದಾಗೆ ರಕ್ತೇಶ್ವರಿಯ ತುಳುವಿನಲ್ಲಿ ಲೆಕ್ಕೇಶ್ರಿ ಅಂತ ಹೇಳ್ತಾರೆ. ಲೆಕ್ಕೇಶ್ರಿ ಅಂದ್ರೆ ಭೂಮಿಗೆ ಅಧಿಪತ್ಯದ ದೈವ ಅಂತ, ಅಂದ್ರೆ ಭೂಮಿಗೆ ಒಡತಿ ಅಂತ, ಭೂಮಿಯನ್ನ ಆರೈಸಿಕೊಂಡು ಬರುವಂತ ಒಂದು ನಮ್ಮ ಮನೆಯಲ್ಲಿರುವ ಜಾನುವಾರುಗಳು, ಅದೇ ರೀತಿ ಕೃಷಿ ಚಟುವಟಿಕೆಯಲ್ಲಿ ಒಂದು ಪ್ರಧಾನ ಸ್ಥಾನವನ್ನು ಹೊಂದಿದಂತ ದೈವ. ಅದೇ ರೀತಿ ಈ ಒಂದು ಸ್ಥಳದಲ್ಲಿ ಕೃಷಿ ಚಟುವಟಿಕೆಯನ್ನು ಮಾಡುವಾಗ ಇಲ್ಲಿಯ ರಕ್ತೇಶ್ವರಿ ದೈವಕ್ಕೆ ಏನಾದರೂ ಈಗ ಪೂಜೆ ಪುನಸ್ಕಾರಗಳನ್ನು ಮಾಡದೆ ಹೊರತಲ್ಲಿ ಈ ಒಂದು ಕೃಷಿ ಚಟುವಟಿಕೆಗಳು ಅಷ್ಟೊಂದು ಫಲವನ್ನ ನೀಡುವುದಿಲ್ಲ ಎಂಬಂತ ಮಾತು ಅದು ಸಾಬೀತಾಗಿದೆ ಕೂಡ. ಅದೇ ರೀತಿಯಲ್ಲಿ ವರ್ಷ ಪ್ರತಿ ಈ ಒಂದು ಇಲ್ಲೊಂದು ಕೃಷಿ ಚಟುವಟಿಕೆ ಆರಂಭ ಮಾಡುವ ಮುನ್ನ ಇಲ್ಲಿ ಒಂದು ದೈವಕ್ಕೆ ಪೂಜೆ ಪುನಸ್ಕಾರಗಳನ್ನು ನೀಡಿ ಇಲ್ಲಿಯ ಎಲ್ಲ ಕೃಷಿ ಚಟುವಟಿಕೆ ಆರಂಭಿಸ್ತಾರೆ. ಈ ಒಂದು ದೇವಸ್ಥಾನಕ್ಕೆ ಸುಮಾರು ಒಂದೇ ಮನೆ ಅಲ್ಲ, ಒಂದು ಇಲ್ಲಿನ ಸುತ್ತಮುತ್ತಲಿನ 5 ಮನೆಗಳು ಸೇರಿ ಈ ಒಂದು ದೇವಸ್ಥಾನಕ್ಕೆ ಕಾಲಾವಧಿ ಭೋಗಗಳನ್ನು ನೀಡ್ತಾ ಬರ್ತಿದ್ದಾರೆ. ಅದೇ ರೀತಿ ಇಲ್ಲಿ ಸುತ್ತಮುತ್ತಲ ಈಗ ಎಲ್ಲಾ ಕೃಷಿಗಳಲ್ಲಿ ಪ್ರಮುಖ ಒಂದು ಪ್ರಾರ್ಥನೆ ಏನಂದ್ರೆ, ನಾನು ಚಿಕ್ಕದಿರುವಾಗ ನನ್ನ ಮನೆಯಲ್ಲಿ ಅಜ್ಜಿ ಮತ್ತೆ ಬೇರೆ ಬೇರೆ ಮನೆಗಳೆಲ್ಲ ಹೆಂಗಸರೇ ನಾಟಿ ನಾಡುವುದನ್ನು ನೋಡ್ತಾ ಇದ್ದೆ. ಆದ್ರೆ ಈಗ 5 ವರ್ಷಗಳ ಹಿಂದೆ ಈ 5 ವರ್ಷಗಳಲ್ಲಿ ಎಲ್ಲ ಯುವಕರು ಸೇರಿದ್ದಾರೆ. ಇದೊಂದು ಪ್ರಮುಖ ಪಾತ್ರ ಮುನಿಯಾಲ್ ಬೈಲ್ನಲ್ಲಿ. ಏನಂದ್ರೆ ಯುವಕರು ಇತ್ತೀಚಿನ ದಿನಗಳಲ್ಲಿ ಕೃಷಿಯ ಮೇಲೆ ಒಂದು ಆಸಕ್ತಿಯನ್ನ ಹೊಂದುತ್ತಿದ್ದಾರೆ, ಕೃಷಿ ಬಗ್ಗೆ ಒಂದು ಒಲವನ್ನ ತೋರಿಸಿದೆ. ಇದು ಮುನಿಯಾಲ್ ಬೈಲ್ನ ಒಂದು ಮಾದರಿ, ಇನ್ನೊಂದು ಊರಿಗೆ ಮಾದರಿ ಆಗೋ ರೀತಿಯಲ್ಲಿ ನಾವೆಲ್ಲ ನಡ್ಸ್ಕೊಳ್ತಿದ್ದೇವೆ. ನೀವು ನೋಡ್ತಾ ಇದ್ರೆ ಎಲ್ಲ ಈಗ ಲಾಕ್ಡೌನ್ ಅಲ್ಲಿ ಎಲ್ಲೂ ಶಾಲೆ ಹೋಗದೆ ಯಾರು ತಿರ್ಗಾಡ್ತಾ ಇಲ್ಲ, ಎಲ್ಲ ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸ್ತಿದ್ದಾರೆ. ಕ್ಲಾಸ್ ಇಲ್ಲ ಅಂತ ಹೇಳಿ ಬೇರೆ ಬೇರೆ ಕಡೆ ಹೋಗ್ತಾ ಇಲ್ಲ, ಎಲ್ಲ ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ. ನೀವೇನು ಖಾಲಿ ಫೋಟೋಗೋಸ್ಕರ ಯಾರು ನಡುವಂತಾರಿಲ್ಲ, ನೀವು ಒಂದ್ ದಿವಸ ಇನ್ನೊಂದು ಬಂದ ದಿವಸ ಎಲ್ಲಾ ಕಾರ್ಯಗಳನ್ನು ಮಾಡುವಂತವ್ರು. ಅಂದ್ರೆ ಗದ್ದೆ ಕಾಲಿ ನಟ್ಟಿ ನಡುವುದಲ್ಲ, ಅದನ್ನ ಬೇರೆ ಕೆಲಸಗಳಲ್ಲೂ ಅವರು ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿದ್ದಾರೆ. ಅದೇ ರೀತಿ ಯುವಕರು ಎಲ್ಲ ಸೇರಿ, ಅಂದ್ರೆ ಮುನಿಯಾಲ್ ಬೈಲ್ ಎಲ್ಲ ಟೀಮ್ ಅವ್ರು ಸೇರಿ ಒಂದು ಎಲ್ಲರ ಮನೆಯಲ್ಲಿ, ಇವರ ಮನೆ ಅವರ ಮನೆ ಅಂತಲ್ಲ, ಎಲ್ಲರ ಮನೆ ಯಾರ್ಯಾರು ನಾಟ್ಯನ್ನ ಮಾಡ್ತಿದ್ದಾರೆ ಅವರ ಮನೆಯಲ್ಲಿ ನಾಟ್ಯನ್ನ ಮಾಡ್ತಾರೆ. ಅದೇ ರೀತಿ ಈಗ ಕೆಲವೊಂದು ಗದ್ದೆಗಳಲ್ಲಿ ಕೆಲವೊಂದು ಮನೆಯವರು ನಾಟ್ಯನ್ನ ಮಾಡ್ತಿಲ್ಲ, ಅಂದ್ರೆ ಬಿಟ್ಟಿದ್ದಾರೆ, ನಾಟಿ ಮಾಡೋದು ಬಿಟ್ಟಿದ್ದಾರೆ. ಅದನ್ನ ಇಲ್ಲಿನ ಸುತ್ತಮುತ್ತಲಿನ ಯುವಕರು ಆ ಗದ್ದೆಯನ್ನ ಒಂಥರ ಲೀಸಿ ತಗೊಂಡ ಹಾಗೆ ಈ ವರ್ಷ ನಾವು ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಒಂದು 2 ವರ್ಷಗಳಲ್ಲಿ ಮಾಡ್ತಾ ಇದ್ದಾರೆ. ಇದು ಪ್ರಮುಖವಾದ ವಿಷಯ. ಯಾಕಂದ್ರೆ ಅದು ಕೇವಲ ಈಗ ಗದ್ದೆ ಇದ್ದವನು ನಾಟಿ ಮಾಡ್ಲಿಲ್ಲ ಅಂದ್ರೆ ಬೇರೆ ಒಬ್ಬ ಯುವಕ, ಅವನಿಗೆ ಗದ್ದೆ ಕೃಷಿ ಚಟುವಟಿಕೆ ಏನು ಇಲ್ಲದಿದ್ರೆ ಅವನಿಗೆ ಗದ್ದೆ ಇಲ್ಲ, ಆದ್ರೆ ಅವನು ಬೇರೆಯವರ ಗದ್ದೆಯನ್ನು ಒಂದು ತೆಗೆದುಕೊಂಡು ಈ ವರ್ಷ ನಾನು ನಾಟಿ ಮಾಡ್ತೇನೆ, ಇದರಲ್ಲಿ ಇಷ್ಟು ಅಕ್ಕಿಯನ್ನು ಅವರಿಗೆ ನೀಡ್ತೇನೆ ಅನ್ನೋ ನಿಟ್ಟಿನಲ್ಲಿ ಕೃಷಿ ಚಟುವಟಿಕೆಗೆ ಒಲವನ್ನು ತೋರಿಸಿದ್ದಾರೆ. ಇದು ಒಂದು ಪ್ರಾಮುಖ್ಯತೆ ವಿಷಯ. ಹಾಗೆ ರೀತಿ ಇನ್ನೊಬ್ಬರಿಗೆ ಮಾದರಿಯಾಗುವಂತ ವಿಷಯ. ಖಂಡಿತವಾಗಿ ನಮ್ಮ ಮುಂದಿನ ಪೀಳಿಗೆ ಒಂದು ಭದ್ರ ಬುನಾದಿಯಲ್ಲಿದೆ ಅಂತ ಹೇಳ್ಬೇಕು. ಯಾಕಂದ್ರೆ ಕೃಷಿ ಒಂದು ಹಿರಿಯರ ಕೈಯಲ್ಲಿತ್ತು, ಅದು ಅಲ್ಲಿಗೆ ನಶಿಸಿ ಹೋಗ್ತಿತ್ತು. ಇದೀಗ ಯುವಕರ ಕೈಗೆ ಬಂದಿದೆ. ಇದು ನಶಿಸುವಂತ ಯಾವುದೇ ಕಾಲಘಟ್ಟದಲ್ಲಿ ನಾವಿಲ್ಲ. ಅದೇ ರೀತಿ ಎಲ್ಲ ಸೌಕರ್ಯಗಳು ಈಗ ಇಲ್ಲಿ ಮುನಿಯಾಲ್ ಬೈಲ್ನ ಎಲ್ಲ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸರ್ಕಾರಿ ಸೌಕರ್ಯಗಳು ಸಿಗ್ಲಿ, ಅಂದ್ರೆ ಕೃಷಿಕರ ಪಾಲಿಗೆ ಸರ್ಕಾರಿ ಸೌಕರ್ಯಗಳು ಸಿಗ್ಲಿ ಅಂತ ಹೇಳೋ ನಿಟ್ಟಿನಲ್ಲಿ ಖಂಡಿತವಾಗಿ ನಾವು ಕೃಷಿಯಲ್ಲಿ ಸ್ವಾವಲಂಬಿಯಾಗಿ ಇರುವುದರಲ್ಲಿ ಏನು ಸಂಶಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ಧನ್ಯವಾದಗಳು ಸುರೇಂದ್ರ ಹಾಗೂ ಕೌಶಿಕ್ ಅವರಿಗೆ ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡದ್ದಕ್ಕಾಗಿ. ಧನ್ಯವಾದ. ಕೃಷಿ ಕೆಲಸದಲ್ಲಿ ಸುಮಾರು 50 ವರ್ಷ ಅನುಭವವಿರುವ ಲಲಿತಮ್ಮ ಹಾಗೂ ಅಕ್ಕಮ್ಮ ಇವತ್ತು ನಮ್ಮೊಂದಿಗಿದ್ದಾರೆ. ಅವರನ್ನು ಮಾತನಾಡಿಸೋಣ ಬನ್ನಿ ವೀಕ್ಷಕರೇ.
ನಮಸ್ತೆ ಅಕ್ಕಮ್ಮ. ನಮಸ್ತೆ ಲಲಿತಮ್ಮ. ನಮಸ್ತೆ. ಈಗ ಏತ್ ವರ್ಷದ ಒಂದು ಕೆಲಸ ಮಲ್ತೊಂದಿಲ್ಲರು? ನಾನು 5 ವರ್ಷದಿಂಚಿ ಬೆಣ್ಣಿದ ಕೆಲಸ ಮಲ್ತೊಂದಿಲ್ಲ. ಕಪ್ಪು, ಕನಕು, ಅಡರು, ಬೀಜ ಪೂರ ಕೆಲಸ ಮಲ್ತೊಂದಿಲ್ಲ. ಇದ ಮುಟ್ಟ ಆರೋಗ್ಯ ಎಲ್ಲ ಚೆನ್ನಾಗಿ? ಆರೋಗ್ಯ ಎಲ್ಲ ಇದ ಮುಟ್ಟ ತೊಂದರೆ ಇತ್ತು. ಇಡ್ಡೆ ಉಂಟು ಬೀಜ ನಟ್ಟಿ ಕೈ ಆನಾಗ ಬೀಜ ರಜೆ ಪಾಡು ಬಕ್ಕ ಬೀಜ ಕಣಪ್ಪ. ಬೀಜ ಸುಲಿ ಬೀಜ ಸುಲ್ಪು ನಿಕ್ಲೆ ಎಂಚ ಆಪುಂಡು ಕೆಲಸ? ನಟ್ಟಿ ಕೊಯ್ಲು ಬಣ್ಣ ಭಾರಿ ಉಮೇದೆ. ಗೊಬ್ಬರ ತುಂಬ ಮತ್ತೆ ಭಾರಿ ಉಲ್ಲಾಸ ಇತ್ತು. ಗೊಬ್ಬರ ತುಂಬ ರಾಪುದು ಸೀರೆ ಖುಷಿ ಉಲ್ಲಾಸ. ಬೊಕ್ಕ ಬೀಜ ಸ್ವಲ್ಪ ಅವು ಮತ್ತೆ ಒಂದು ದಿನ ರಜೆ ಪಾಡ್ದು ಬೀಜ ರಜೆ ಪಾಡ್ದು ನಟ್ಟಿ ಕೊಯ್ದು ಮೈನ್ ಅಂಕಲೇ ನಟ್ಟಿ ಕೊಯ್ದು ಆತು. ನಿಖಲೊಂದು ನಟ್ಟಿ ಕೆಲಸ ಮಲ್ಪುನಾಗ ಪಾರ್ಥನಪುರ ಪಣ್ಪರತ ಹೌದಾ? ಈಗ ಖುಷಿ ಉಮೇದು ಈಗಲೇ ಬಾರಿ ಉಲ್ಲಾಸ ಕೆಲಸ ಮಲ್ಪರ ಉಲ್ಲಾಸ ಬರ್ಕೊಂಡು. ಅಕ್ಕಮ್ಮ ಮತ್ತು ಲಲಿತಮ್ಮ ನಮಗೆ ಈಗ ಪಾರ್ದನದ ತುಣುಕುಗಳನ್ನು ಹಾಡಿ ತೋರಿಸುತ್ತಾರೆ. ಬನ್ನಿ ವೀಕ್ಷಕರೇ. ಸ್ವರೆ ಡನ್ನಾಲಿ ಸ್ವರೆ ಒಂದೇ ಪುಲ್ಯಾನ ಕಂಡೇನ ಬಂಜದಾನೆ ಲಕ್ಕೇರೇಲಿ ಸ್ವಾರೆ ಲವೋಂದೇಲಿ ಸ್ವಾರೆ. ಈ ಕೃಷಿ ಚಟುವಟಿಕೆಯನ್ನು ದೇವರ ಕೆಲಸವೆಂದೇ ಭಾವಿಸಿರುವ ಇಲ್ಲಿಯ ಜನರು ಪ್ರತಿದಿನದ ಕೃಷಿ ಚಟುವಟಿಕೆಯನ್ನು ಪ್ರಾರಂಭಿಸುವಾಗ ಹಾಗೂ ಅದರ ಅಂತ್ಯದಲ್ಲಿ ದೇವರ ಸ್ಮರಣೆಯನ್ನು ಮಾಡುತ್ತಾರೆ. ದೇವರಲ್ಲಿ ಈ ಬೆಳೆಯು ಸಮೃದ್ಧವಾಗಿ ಫಲವತ್ತಾಗಿ ಬೆಳೆಯಲಿ ಎಂದು ಪ್ರಾರ್ಥಿಸುತ್ತಾರೆ. ಇನ್ನ ಮರಟೆ ಚೌಜತ್ಲ ಕಾವಡು ಕನ್ನಡ ಮರಟೆ ಫಿಂಗರ್ ಅಬ್ಡೈಲ ಕಾವಡು ಅಪ್ಪೆ ಬೆತ್ತಡೆ ಬಾಲೆ ಬೆತ್ತಲ ಕಾವಡು ಬ್ರೆಡೆ ಬೆತ್ತಡೆ ಕೆಂಗಿ ಬೆತ್ತಲ ಕಾವಡು ಪನಾವು ಕಟ್ಟಡ ಸರ್ಕಾರ ಅಡಿ ಕಂಚೆ ಬೆಲಿ ಕಂಚೆ ಕಂಚಿ ಕಡಗಂದ ಅರ ಮನೆಡೆ ಲಲಜ ಬಂಗಾರ ಬಿಸತೆ ಬಲ್ಲಿದ ಕತ್ತೆ ಪತ ಮನ್ನಗ ಮರಿ ಕುರ್ಲೆ ಮಗಡ್ಲ ಕಾವಡು ಸಿಗಿರ್ ಕುರ್ಲೆ ಸಿಗಿರ್ಲ ಕಾವಡು ಬಲ್ಲೇಡೆ ಬಲ್ಬೆ ಇಡ್ಲ ಕಾವಡು ಕುಂಜೇಡೆ ಕುಂಟೆ ಬಾಯಿ ಬಿಡ್ಲ ಕಾವಡು ಇನ್ನ ಮರಟೆ ಚೌಜತ್ಲ ಕಾವಡು ಫಿಂಗರ ಮರಟೆ ಫಿಂಗರ್ ಬಿಡೈಲ ಕಾವಡು ಅಪ್ಪೆ ಬೆತ್ತಡೆ ಬಾಲ ಬೆತ್ತಲ ಕಾವಡು ಫ್ರೆಡೆ ಬೆತ್ತಡೆ ಕಿಂಜಲ್ ಬೆತ್ತಲ ಕಾವಡು ನಾವು ಕಟ್ಟೋಡು ಸರ್ಕಾರ ಅಡಿ ಕಂಚೆ ಮೇಲಿ ಕಂಚೆ ಕಂಚಿ ಕಡೆಯಿಂದ ಅರ ಮನೆಡೆ ಉಲ್ಲ ಬಂಗಾರ ಬಿಸತ್ತೆ ಬಲ್ಲಿದ ಕತ್ತೆ ಮತ್ತ ಬನ್ನಗ ಮರಿ ಕುರ್ಲೆ ಮಗಡ್ಲ ಕಾವಡು ಸಿಗಿರ್ ಕುರ್ಲೆ ಸಿಗಿರ್ಲ ಕಾವಡು ಕುಂಜಾಡೆ ಕುಂಟೆ ಬಾಯಿ ಬಿಡ್ಲ ಕಾವಡು ಬಲ್ಲೇಡೆ ಬಲ್ಬೆ ಬಾಯಿಡ್ಲ ಕಾವಡು ಇನ್ನ ಮರಟೆ ಚೌಜತ್ಲ ಕಾವಡು ಫಿಂಗರ ಮರಟೆ ಫಿಂಗರ ಬಿಡೈಲ ಕಾವಡು ಅಪ್ಪೆ ಬೆತ್ತಡಿ ಬಾಲ ಬೆತ್ತಲ ಕಾವಡು ಬ್ರೆಡೆ ಬೆತ್ತಡಿ ಕಿಜಿಲ್ ಬೆತ್ತಲ ಕಾವಡು ಪನಾವು ಕಟ್ಟೋಡು ಸರ್ಕಾರ. ಈ ನಾಟಿಯ ಸಂಭ್ರಮವನ್ನು ಸವಿಯಲು ಮಕ್ಕಳು ಕೂಡ ತುದಿಗಾಲಿನಲ್ಲಿ ನಿಂತಿರುತ್ತಾರೆ. ನಾಟಿ ಮಾಡುವಾಗ ಇವರಿಗೆ ಬೆಳಗ್ಗಿನ 10 ಗಂಟೆಯಷ್ಟೊತ್ತಿಗೆ ತಿಂಡಿಯ ವ್ಯವಸ್ಥೆ ಇರುತ್ತದೆ. ಇದರಲ್ಲಿ ಏನಾದರೂ ವಿಶೇಷವಾದ ಖಾದ್ಯಗಳನ್ನು ಮಾಡುವುದು ರೂಢಿ. ಈ ಉಪಹಾರವನ್ನು ಇವರು ತುಂಬ ಸಂತೋಷದಲ್ಲಿ ಅನ್ಯೋನ್ಯವಾಗಿ ಸವಿಯುವುದನ್ನು ನಾವಿಲ್ಲಿ ಕಾಣಬಹುದು. ಇವರು ನಾಟಿ ಮಾಡುವಾಗ ಅವರ ಉತ್ಸಾಹ ಹುರುಪನ್ನು ಕಂಡು ನಮಗೂ ನಾಟಿ ಮಾಡಬೇಕೆಂಬ ಆಸೆಯಾಯಿತು. ಹಾಗೂ ನಾವು ಗದ್ದೆಗೆ ಇಳಿದು ನಾಟಿಯಲ್ಲಿ ಪಾಲ್ಗೊಂಡೆವು. ಇವರೊಂದಿಗೆ ನಾವು ಒಬ್ಬರಾಗಿ ನಾಟಿಯ ಸುಂದರ ಕ್ಷಣಗಳನ್ನು ಸವಿದು ಧನ್ಯರಾದೆವು ಎಂಬುದಕ್ಕೆ ಹೆಮ್ಮೆ ಪಡುತ್ತೇವೆ. ಈ ನಾಟಿ ಚಟುವಟಿಕೆಯಲ್ಲಿ ನಾವು ಕಳೆದ ಅದ್ಭುತ ಕ್ಷಣಗಳನ್ನು ನಿಮಗೆ ತೋರಿಸುತ್ತೇವೆ.
ನೋಡಿದ್ದೀರಲ್ಲ ವೀಕ್ಷಕರೇ ಈ ನಾಟಿಯ ಸಂಭ್ರಮವನ್ನು. ಇವರ ಈ ನಾಟಿ ಸಂಭ್ರಮವನ್ನು ನಿಮ್ಮೊಂದಿಗೆ ಹಂಚುವ ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ. ಈ ಪ್ರಯತ್ನ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ನಮ್ಮ ಚಾನೆಲ್ ಅನ್ನು ಮರೆಯದಿರಿ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.